ರಾಧಾ, ಕನಕ, ಶೋಭಾ, ಭಾರತಿ, ರಮಾವತಿ, ಸರಸ್ವತಿ, ಜಯಂತಿ ಅಂಡ್ ಅದರ್ಸ್ ಇಷ್ಟು ಜನರ ಮೇಲೆ ಎಫ್ಐಆರ್ ಆಗಿದೆ. ನೋಡಿ, ಈಗ 7 ಜನರ ಮೇಲೆ ಎಫ್ಐಆರ್ ಆಗಿದೆ. ಅವ್ರಿಗೆ ಈಗ 10 ವರ್ಷ ಜೈಲು ಶಿಕ್ಷೆ. ಇಲ್ಲಿ ನೀವು ಸೇವಾ ಪ್ರತಿನಿಧಿಯವ್ರ ಮೇಲೆ ಮತ್ತೆ ಸದಸ್ಯರ ಮೇಲೆ ಮಾಡ್ಬೇಕಿತ್ತ, ವೀರೇಂದ್ರ ಹೆಗ್ಗರ್ ಮೇಲೆ ಅಂತ ಮಾಡಿರಿ ಕೇಳ್ರ. ಕೈ ಕಟ್ಟಾಯ್ತಾ ನಿಮ್ದು? ಕಟ್ಟಾಯ್ತು ಅಂದ್ರೆ 1-2 ನರದಲ್ಲ ಕೈ ಇದಿದ್ದಿತ್ತ, ಪೂರಾ ಓಡೋಡಿ ಆಯ್ತದ. ನಾನ್ ಹೇಳ್ದೆ ಇಲ್ಲ, ಯಾರನ್ನು ಕಳ್ಸ್ಕೊಡುದ್ ಬೇಡ ಸರ್, ನನ್ಗೆ ಯಾವ ಇದು ಬೇಡ, ನಂಗೆ ನಾನು ಕೇಸ್ ವಾಪಸ್ ತಗೊಂಡ್ ಆಗ್ತಿಲ್ಲ ಸರ್ ನನಗ ಅಂತ ನಾನ್ ಕಣ್ಣೀರ್ ಹಾಕಿ ಬಂದಿದೆ. ನನ್ನಂತಳು ಇರಬಾರ್ದು, ನಮ್ಗೆ ಇಷ್ಟು ಕಷ್ಟದ ಹೊತ್ತಿಗೆ ಇದ್ ಮಾಡ್ಕೊಂಡೆ, ನಮ್ಗೆ ಈ ತರ ಎಲ್ಲ ಮಾಡ್ತಾರಲ್ಲ, ಅಲ್ಲಿಂದ ನನ್ನ ಮನ್ಸು ನೋವು ಮಾಡ್ದು ಸರ್. ಅದೇ ಕೇಸ್ ಗೀಸ್ ಎಲ್ಲ ಮಾಡ್ಕೊಂಬೇಡ, ನಿಮ್ಗೆ ನಿಮ್ಮ ಸಾಲ ಎಲ್ಲ ಮನ್ನಾ ಮಾಡ್ಬೇಕಾ, ಅದನ್ನೆಲ್ಲ ಮಾಡಿಸಿ ಕೊಟ್ಟು ಅದು ಕೇಸ್ ವಾಪಸ್ ತಕೊಂಡಿ, ಕೈ ಬೇಕಂದ್ರೆ ಕೈ ಕೊಡ್ತೆ, ಜೀವ ಬೇಕಂದ್ರೆ ಜೀವ ಕೊಡ್ತೆ, ಕೈ ಸರಿ ಮಾಡೋಕ್ ಹೋದ್ರೆ ನೀವು ಬದುಕುದು 1 ತಿಂಗಳು, ನಂಗೆ ಗ್ಯಾರಂಟಿ ಕೊಡಕ್ ಆಗುದಿಲ್ಲ ಅಂದ್ರೆ ಸರ್. 5 ನಿಮಿಷ ಹೆಚ್ಚು ಕಡಿಮೆ ಆದ್ರೆ 25 ರೂಪಾಯಿ ಫೈನ್ ನಮ್ ಸಂಘದಲ್ಲಿ. ಫೈನ್ ಹಾಕ್ತಾರ? ಡಾಕ್ಟರ್ ಹತ್ರ ಹೋಗಿ ಇರ್ಲಿ ಅಥವಾ ಎಲ್ಲ ದೇವಸ್ಥಾನಕ್ಕೆ ಹೊರಗಡೆ ಎಲ್ಲಿ ಓದಿದ್ರು ಹಣ ತಕೊಂಡ್ ಮುಡ್ಸಿರು 25 ರೂಪಾಯಿ ಫೈನ್ ಹಾಕ್ಲೇಬೇಕು ಅವ್ರು. ಸಾಯಂಕಾಲ 7 ಗಂಟೆಯಿಂದ 10 ಗಂಟೆ ರಾತ್ರಿ ತನಕ ನಮ್ಮ ಮನೇಲಿ ಇದ್ರು. ನೀವು ಒಂಚೂರು ಸ್ಟೇಷನ್ ಬನ್ನಿ, ಒಂಚೂರು ಅದು ನೀವು ಅರ್ಜಿ ಕೊಟ್ಟದ್ದು ನಿಮ್ದು ಅದು ಒಂಚೂರು ಬೇರೆ ಇದ್ ಮಾಡ್ಲಿಕ್ಕೆ ಉಂಟು, ತಿದ್ದುಕುಂಟು, ಅದ್ ಮಾಡೋಕುಂಟು, ಇದ್ ಮಾಡೋಕಂತ ಕಾಲ್ ಬರ್ತಾ ಇದ್ದಿದ್ ನಮ್ಗೆ. ದುಡ್ಡು ಗಿಡ್ಡು ಕೊಡೋರು ಅದು ತಕೊಂಡು ನೀವು ಕೈ ತೊಳ್ಕೊಂಡು ಕೂತ್ಕೊಳ್ಳಿ ಅಂದ್ರ, ಸ್ವಲ್ಪ ನನ್ನ ಪರೀಕ್ಷೆ ಮಾಡೋಕಿದ್ದಿರ್ಬಹುದಾ ಅಂದ್ರ. ನಾನ್ ಹೇಳ್ದೆ ನನಗ್ ದುಡ್ಡು ಬೇಡ, ನನಗ್ ನ್ಯಾಯ ಬೇಕು, ಯಾಕಂದ್ರೆ ನಾನು ಏನು ಅನ್ಯಾಯ ಮಾಡ್ಲಿಲ್ಲ. ಆವಾಗ ಹಳದಿ ಕಲರ್ ಪಾಸ್ ಪುಸ್ತಕ ಅಂತೇಳಿ ನಮಗ್ ಕೊಡ್ತಿದ್ದೀರಿ ಸರ್, ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ರು ಹಳದಿ ಕಲರ್ ಪಾಸ್. ಉಳಿತಾಯಕ್ಕೆ ಹೆಚ್ಚು ಲಾಭಾಂಶ ಬರುದಿಲ್ಲ, ಅದು 2% 1% ಎಷ್ಟು ಹಾಕಿ ಕೊಡ್ತೀರ. ಅದು ನೀವು ಸಾಲ ತಗೊಂಡಿರ್ತೀರಿ ಅಲ್ಲ, ಸಾಲ ತಗೊಂಡವರಿಗೆ ಅದು ಬಡ್ಡಿ ಬರುದು. ಮೆಂಬರ್ ಅವ್ರ 25 ರೂಪಾಯಿ ಫೈನ್ ಹಾಕ್ಲೇಬೇಕು. ಅವ್ರಿಗೆ ಪ್ರತಿ ವಾರ ಅವ್ರಿಗೆ ಹೊರಗಡೆ ಮೇಲೆ ಅವ್ರ ಡ್ಯೂಟಿ ಅಂತೇಳಿ ಮಾಡ್ತಾರೆ, ಅವ್ರಿಗೆ ಅಂತ ಫೈನ್ ಇಲ್ಲ ಅಂತೇಳಿ ಹೇಳೋದಕ್ಕೆ ಗಲಾಟೆ ಬಿದ್ದಿದೆ.